ಒಂದು ಕೇಸರಿ ಶಾಲಾಗಳು ಅಂತ ಇದು ಇತ್ತೀಚೆಗೆ ಯಾತಕ್ಕೆ ಇದನ್ನು ಉದ್ಭವ ಮಾಡ್ಕೊಂಡ್ರು? ಇಲ್ಲಿ ಬಿಜೆಪಿಯ ಸರ್ಕಾರಕ್ಕೆ, ಬಿಜೆಪಿಯ ಪಕ್ಷಕ್ಕೆ ಅಭಿವೃದ್ಧಿಗಳನ್ನು ಮಾಡಿ ಜನಗಳ ಒಂದು ಮನಸ್ಸನ್ನು ಗೆಲ್ಲೋದಕ್ಕಿಂತ ಹೆಚ್ಚಾಗಿ ಈ ಧಾರ್ಮಿಕ ವಿಚಾರಗಳನ್ನು ತೆಗೆದುಕೊಂಡು ಇವತ್ತು ಮತ ಪಡೆಯತಕ್ಕಂಥದಕ್ಕೋಸ್ಕರವಾಗಿ ಈ ರೀತಿ ಸಮಾಜ ಹೊಡೆಯತಕ್ಕಂಥ ಕೆಲಸ ನಡೀತಾ ಇದೆ. ಇದನ್ನು ಬಿಟ್ಟು ಅಭಿವೃದ್ಧಿ ಮತ್ತು ಜನರ ಸಮಸ್ಯೆಗಳನ್ನು ಬಗೆಹರಿಸಿ ಜನರ ವಿಶ್ವಾಸ ಗಳಿಸ್ತಕ್ಕಂಥ ಸೂಕ್ತ ಇಲ್ಲದೇ ಇದ್ದರೆ ಇವತ್ತು ಬಹುಶಃ ಬಿಜೆಪಿಯ ಯಾವೊಂದು ಧರ್ಮದ ಹೆಸರಿನಲ್ಲಿ ಇವತ್ತು ರಾಜಕಾರಣ ಮಾಡಿ ಉತ್ತರ ಪ್ರದೇಶದಲ್ಲಿ ಈಗೇನು 5 ವರ್ಷದ ಆಳ್ವಿಕೆ ನಡೆಸಿ ಹೊರಟಿದ್ದಾರೆ, ಅಲ್ಲಿಯ ಪರಿಸ್ಥಿತಿಗಳು ನೋಡಿದಾಗ ಇವತ್ತು ಚುನಾವಣೆ ಗೆಲ್ಲಕ್ಕೆ ಅವ್ರು ಪಡ್ತಿರ್ತಕ್ಕಂಥ ಶ್ರಮದ ಬಗ್ಗೆ ಪ್ರತಿದಿನ ನೋಡ್ತಾ ಇದ್ದೇನೆ. ಇವತ್ತು ಜನತೆ ಇವರು ವಿರುದ್ಧವಾದ ನಿರ್ಣಯ ಮಾಡೋದಕ್ಕಿಂತ ಮುಂಚೆ ಎಚ್ಚೆತ್ತುಕೊಳ್ಳೋದು ಒಳ್ಳೆಯದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.